ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರ 120ನೇ ಜನ್ಮದಿನಾಚರಣೆ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೆಸಿ ರೆಡ್ಡಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ಗೌರವ ಸಲ್ಲಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ಕೀರ್ತಿ ಮಾಜಿ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು। ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರ ಮೊಮ್ಮಗಳು ವಸಂತ ಕವಿತಾ ರೆಡ್ಡಿ ಸೇರಿದಂತೆ ಕುಟುಂಬ ವರ್ಗದವರು ಅಭಿಮಾನಿಗಳು ಭಾಗವಹಿಸಿದ್ರು। ನಿಮಗೆ ಬೊಕ್ಕತಲೆಯ ಸಮಸ್ಯೆ ಇದೀಗ 17 ವರ್ಷ ಅನುಭವವಿರುವ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್ಗೆ ಭೇಟಿ ನೀಡಿ ಉಚಿತ ಸಲಹೆ ಪಡೆಯಿರಿ। ಹೇರ್ ಫಿಕ್ಸಿಂಗ್, ಹೇರ್ ಪೇಸ್ಟಿಂಗ್, ಹೇರ್ ಬಾಂಡಿಂಗ್, ವಿಶೇಷವಾಗಿ ಮಹಿಳೆಯರಿಗೆ ಹೇರ್ ಎಕ್ಸ್ಟೆನ್ಷನ್ ಸೌಲಭ್ಯವಿರುತ್ತದೆ। ಕೀಮೋಥೆರಪಿ ಚಿಕಿತ್ಸೆಗೆ ಒಳಪಟ್ಟ ರೋಗಿಗಳಿಗೆ ವಿಗ್ ಲಭ್ಯವಿದೆ। ಸೇ ಗುಡ್ ಬೈ ಟು ಬಾಲ್ಡ್ನೆಸ್। ನಿಮ್ಮ ನೈಸರ್ಗಿಕ ಕೂದಲು ಮತ್ತು ಯೌವನವನ್ನ ಮರಳಿ ಪಡೆಯಿರಿ। ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್ ಕೇವಲ 2 ಗಂಟೆಯಲ್ಲಿ ಕೂದಲನ್ನ ಫಿಕ್ಸ್ ಮಾಡಲಾಗುವುದು। ಕೋಲ್ಕತಾ, ಚೆನ್ನೈ, ಹಾಸನ ಹಾಗೂ ಮಂಗಳೂರಿನಲ್ಲಿ ಬ್ರಾಂಚ್ ಹೊಂದಿರುವ ಹಾಗೂ 17 ವರ್ಷಗಳ ಅನುಭವವುಳ್ಳ ಶ್ರೀಕಾಂತ್ ಅವರಿಂದ ನಿಮ್ಮ ಬೊಕ್ಕತಲೆ ಸಮಸ್ಯೆಗೆ ಗುಡ್ ಬೈ ಹೇಳಿ। ನಮ್ಮ ಶಾಖೆ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಜೋಹನ್ ಕಾಂಪ್ಲೆಕ್ಸ್, ಇಂಡಿಯನ್ ಬ್ಯಾಂಕ್ ಹತ್ತಿರ, ಎವಿಕೆ ಕಾಲೇಜ್ ರೋಡ್, ಸಿಎಸ್ಐ ಲೇಔಟ್, ಹಾಸನ। ಮೊಬೈಲ್ ನಂಬರ್ 7625056662 762502 ಹಾಗೆ ನಮ್ಮ ಇನ್ನೊಂದು ಶಾಖೆ ಸೋಜಾ ಆರ್ಕೇಡ್, ಬಿಲೋ ಲಕ್ಷ್ಮೀದಾಸ್ ಜ್ಯುವೆಲರಿ, ಜ್ಯೋತಿ ಸರ್ಕಲ್ ಬಳಿ, ಕೆಎಂಸಿ ಹಾಸ್ಪಿಟಲ್, ಬಲ್ಮಠ ರೋಡ್, ಮಂಗಳೂರು। ಮೊಬೈಲ್ ನಂಬರ್ 7625056662 762502 6662।